ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ನಾನು ನಿಮ್ಮ ಪ್ರೀತಿಯ ದಿವ್ಯಾ. ಎಸ್, ಇವತ್ತಿನ ನಮ್ಮ ಈ ಒಂದು ಕೋಸ್ಟಲ್ ಹಬ್ ಕಾರ್ಯಕ್ರಮದಲ್ಲಿ ಯಾವುದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ, ಜೊತೆಗೆ ಈ ಒಂದು ಕೋಸ್ಟಲ್ ಹಬ್ ಕಾರ್ಯಕ್ರಮದಲ್ಲಿ ಸಾಕಷ್ಟು ರೀತಿಯಾದಂತಹ ಬೇರೆ ಬೇರೆ ಸಂಚಿಕೆಗಳನ್ನ ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಬೇರೆ ಬೇರೆ ರೀತಿಯಾದಂತಹ ಪ್ರಾಡಕ್ಟ್ಗಳ ಬಗ್ಗೆ ನಾವು ನಿಮಗೆ ಹೇಳ್ಕೊಟ್ಟಿದ್ದೀವಿ. ಎಸ್, ಒಂದು ಮದುವೆ ಹುಡುಗಿ ಒಂದು ಹುಡುಗನ ನೋಡ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ತಲೆಯಲ್ಲಿ ಕೂದಲಿಲ್ಲ, ಅವರ ಫ್ರೆಂಡ್ಸ್ ಎಲ್ಲ ಗೇಲಿ ಮಾಡ್ತಾರೆ, ಛೇ ಅವ್ರ ತಲೆಯಲ್ಲಿ ಕೂದಲೇ ಇಲ್ಲ, ಅವ್ರನ್ನ ಹೋಗಿ ಮದುವೆ ಆಗ್ತೀಯಾ ಅಂತ. ಎಸ್, ಇಂಥವರಿಗೋಸ್ಕರನೇ ನಮ್ಮ ಒಂದು ಮಂಗಳೂರಲ್ಲಿದೆ ಬಿಯೋಮಾಂಡ್ ಅನ್ನುವಂಥ ಒಂದು ಸಂಸ್ಥೆ. ಏನಪ್ಪ ಇದು ತಲೆ ಕೂದಲಿಗೂ ಬಿಯೋಮಾಂಡಿಗೂ ಏನು ಸಂಬಂಧ ಅಂತ ನೀವು ಕೇಳೋದಾದರೆ, ಇವತ್ತಿನ ನಮ್ಮ ಈ ಒಂದು ಸ್ಪೆಷಲ್ ಆದಂತಹ ಕೋಸ್ಟಲ್ ಹಬ್ ಕಾರ್ಯಕ್ರಮದಲ್ಲಿ ಈ ಒಂದು ಬಿಯೋಮಾಂಡ್ನ ಕುರಿತು ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ವಿ. ಇದೇನು ಅಂತ ನೀವೇ ತಿಳ್ಕೊಳ್ಳಿ. ಇದು ನಮ್ಮ ಇವತ್ತಿನ ವಿಶೇಷವಾದಂತಹ ಸಂಚಿಕೆ. ಬನ್ನಿ ಬಿಯೋಮಾಂಡ್ನ ಕುರಿತು ನಾವು ತಿಳ್ಕೊಂಡು ಬರೋಣ. ಇದು ನಮ್ಮ ಸಂಸ್ಥೆ ಬಂದ್ಬಿಟ್ಟು ಬ್ಯೂಮೋಂಡ್ ಹೇರ್ ರಿಪ್ಲೇಸ್ಮೆಂಟ್ ಅಂತ ಹೇಳ್ಬಿಟ್ಟು ಒಂದು ಸಂಸ್ಥೆ ಸ್ಟಾರ್ಟ್ ಮಾಡಿದ್ದೇವೆ ನಾವು. ಅರೌಂಡ್ ಈಗ ಒಂದು 20 ಇಯರ್ಸಿಂದ ನಾವು 1999 ಸ್ಟಾರ್ಟ್ ಮಾಡಿದ್ದು. ನಾವು ಒಂದು ಫಸ್ಟು ಇಲ್ಲಿ ಮಂಗಳೂರಲ್ಲಿ ಬರೋದಕ್ಕಿಂತ ಮುಂಚೆ ಕೇರಳದಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಕೇರಳದಿಂದ ಮತ್ತೆ ಮಂಗಳೂರಿಗೆ ಬಂದು ಇಲ್ಲೊಂದು ಬ್ರ್ಯಾಂಚ್ ಅಂತ ಓಪನ್ ಮಾಡಿದ್ವಿ. ಮತ್ತು ಇಲ್ಲಿ ಬಂದ ಮೇಲೆ ನಮಗೆ ಒಂದು ಒಳ್ಳೆಯ ರೆಸ್ಪಾನ್ಸ್ ಬರೋದ ಕಾರಣ ನಾವು ಇಲ್ಲೇ ಪರ್ಮನೆಂಟಾಗಿ ಇದ್ದೇವೆ. ಮತ್ತು ಬೆಂಗಳೂರಲ್ಲಿ ಮತ್ತು ಬೇರೆ ಬೇರೆ ಬ್ರ್ಯಾಂಚು ಸಹ ಇದೆ ನಮಗೆ. ಇದು ಬ್ಯೂಮೋಂಡ್ ಅಂತ ಸಂಸ್ಥೆ. ಬ್ಯೂಮೋಂಡ್ ಅಂತಂದರೆ ಬ್ಯೂಟಿ ಸೊಸೈಟಿ ಅಂತ, ಅಂದರೆ ಬ್ಯೂಮೋಂಡ್ ಅಂತ ಅದರದ್ದು ಮೀನಿಂಗ್, ಬ್ಯೂಟಿ ಸೊಸೈಟಿ ಅಂತ. ಅಂದರೆ ಎಲ್ಲರೂ ಒಂದು ಬಾಳ್ನೆಸ್ಸಿಂದ ದೂರ ಇರಲಿ, ಅಂದರೆ ಅವ್ರಿಗೊಂದು ಬಾಳ್ನೆಸ್ಸಿಂದ ಎಷ್ಟೋ ಜನ ಕೊರಗ್ತಾ ಇರ್ತಾರೆ. ಅಂದರೆ ಇದರಿಂದ ಸಮಸ್ಯೆಗಳು ತುಂಬ ಇರ್ತವೆ. ಬಾಳ್ನೆಸ್ಸು, ಕೂದಲು ಉದುರ್ತಾ ಇದೆ, ಮತ್ತು ಇದು ನಮ್ಮ ಕೂದಲು ಫುಲ್ಲು ಬೊಕ್ಕತಲೆ ಆಗಿಬಿಟ್ಟಿರುತ್ತೆ. ಬೊಕ್ಕತಲೆಗೆ ನಿಮಗೆ ಪರಿಹಾರ ಅಂತ ಯಾವುದು ಮೆಡಿಸಿನಲ್ಲಿ ಕ್ಯೂರ್ ಆಗಲಿಲ್ಲ ಅಂದರೆ ನಮ್ಮಲ್ಲಿಗೆ ಬರ್ತಾರೆ. ಬಂದಾಗ ನಾವು ಅವ್ರಿಗೆ ಕರೆಕ್ಟಾಗಿ ಸರಿಯಾಗಿ ಒಂದು ಡೀಟೇಲ್ಸ್ ಕೊಡ್ತೇವೆ, ಯಾವ ಥರ ನಾವು ಮಾಡಲಿಕ್ಕಾಗತ್ತೆ. ಮತ್ತು ಅವ್ರಿಗೆ ನಾವು ಏನಾದರೂ ಹೇರ್ ಫಾಲ್ ಆಗ್ತಾಯಿದ್ರೆ, ಈಗ ಜಸ್ಟ್ ಸ್ಮಾಲ್ ಏಜ್ ಸಣ್ಣ ಏಜ್ ಇರುತ್ತೆ. ಈ ಸಣ್ಣ ಏಜ್ನವ್ರಿಗೆ ಸ್ವಲ್ಪ ನಾವು ಮೆಡಿಸಿನಲ್ಲಿ ಕೊಟ್ಟು ಕ್ಯೂರ್ ಮಾಡೋ ಹಾಗೆ ನೋಡ್ತೇವೆ. ಅಂದರೆ ಹೋಮಿಯೋಪತಿಕ್ ಮೆಡಿಸಿನ್ಸ್ ಕೊಡ್ತೇವೆ, ಅದರಲ್ಲಿ ಏನಾದರೂ ಕ್ಯೂರ್ ಆಗುತ್ತಾ ನೋಡ್ತೇವೆ. ಅವ್ರದ್ದು ಡೀಟೇಲ್ಸ್ ಹಿಸ್ಟ್ರಿ ತೊಗೊಳ್ಳೋದು, ಅದರಲ್ಲಿ ಏನಾದರೂ ಕ್ಯೂರ್ ಆಗುತ್ತೆ ಅಂತ ಹೇಳಿದ್ರೆ ಅದನ್ನು ಕಂಟಿನ್ಯೂ ಮಾಡಲಿಕ್ಕೆ ಹೇಳ್ತೇವೆ. ಒಂದು 3 ತಿಂಗಳು 6 ತಿಂಗಳು ಈಗೆಲ್ಲ ಟ್ರೀಟ್ಮೆಂಟ್ ಇರುತ್ತೆ. ಇದು ಬಂದುಬಿಟ್ಟು ನಿಮಗೆ ಅವ್ರಿಗೆ ಫಸ್ಟ್ ನಾವು ಫುಲ್ ಡೀಟೇಲ್ಸ್ ಹಿಸ್ಟ್ರಿ ತೊಗೊಂಡು ಅದ್ರ ಮೇಲೆ ನಾವು ಏನಂತ ಯಾವುದು ಟ್ರೀಟ್ಮೆಂಟ್ ಕೊಡಬೇಕು, ಯಾವುದರಿಂದ ಅವ್ರಿಗೆ ಒಳ್ಳೆಯದಾಗುತ್ತೆ ಅಂತ ನೋಡಿಬಿಟ್ಟು ಡಿಸೈಡ್ ಮಾಡೋದಂಥದ್ದು. ಇದು ಬಂದುಬಿಟ್ಟು ನಿಮಗೆ ಹೇರ್ ವೀವಿಂಗ್ ಮತ್ತು ಹೇರ್ ಬಾಂಡಿಂಗ್, ಹೇರ್ ಪೇಸ್ಟಿಂಗ್ ಅಂತ ಇದು 3 ವಿಧಗಳು ಇದ್ದಾವೆ ಇದರಲ್ಲಿ. ಅದೇ ಅವ್ರಿಗೆ ನಾವು ಫಸ್ಟಿಗೆ ಹೇರ್ಸು ಯಾವ ಥರ ಟೆಕ್ಸ್ಚರ್ ಇದೆ, ಮತ್ತು ಅವ್ರದ್ದು ಸೈಡಲ್ಲಿ ಕೆಲವು ಜನರದ್ದು ಹೇರ್ಸ್ ಕರ್ಲಿ ಆಗಿರುತ್ತೆ, ಮತ್ತು ಕೆಲವು ಜನ ಹೇರ್ಸು ಸ್ಟ್ರೇಟ್ ಆಗಿರುತ್ತೆ, ಕೆಲವು ಸೆಮಿ ಕರ್ಲಿ ಆಗಿರುತ್ತೆ, ಮತ್ತು ತುಂಬ ಗಿಡ್ಡವಾಗಿ ಇರುತ್ತೆ. ಅಂಥವ್ರಿಗೂ ಸಹ ನಾವು ಅವರು ಇದಕ್ಕೆ ಫೇಸಿಗೆ ಸೂಟ್ ಆಗುವ ಹಾಗೆ ಮಾಡಿಕೊಡುವಂಥದ್ದು. ಹಾಗೆ ಮಾಡಿಕೊಡ್ತೇವೆ. ಮತ್ತೊಂದು ಏನಂದರೆ ಇದರಲ್ಲಿ ಪ್ರತಿಯೊಬ್ಬರು ಬರ್ತಾರೆ. ಈಗ 20 ಏಜಿಂದ ಹಿಡಿದು 25, 30, 35, 60, 65, 70 ಏಜ್ನವ್ರಿಗೂ ಸಹ ನಮ್ಮಲ್ಲಿ ಜನ ಬರ್ತಾರೆ, ಕಸ್ಟಮರ್ಸ್ ಬರ್ತಾರೆ. ತುಂಬ ಸಮಸ್ಯೆ ಇಟ್ಕೊಂಡು ಬರ್ತಾರೆ. ಎಲ್ಲ ಯಾವುದ್ಯಾವುದೋ ವಿಷಯ ಬೇರೆಯಿಂದ ನಾವು ಈಗ ಹೆಲ್ಮೆಟ್ ಹಾಕೋದ್ರಿಂದ ಹೋಗಿದೆ ಅಂತ ಹೇಳ್ತಾರೆ. ಕೆಲವು ಜನ ಬೇರೆ ಬೇರೆ ಕಾರಣಗಳು ಹೇಳ್ತಾರೆ. ಅದು ಕಾರಣವೂ ಇರ್ಬೋದು, ಮತ್ತು ಹೆರಿಡಿಟಿನೂ ಇರುತ್ತೆ. ಈ ವಂಶ ಪರಂಪರೆಯಿಂದನೇ ಜಾಸ್ತಿ ಹೋಗುವಂಥದ್ದು ಚಾನ್ಸಸ್ ಇರುತ್ತೆ ಅದರಲ್ಲಿ. ಹಾಗೆ ಅವ್ರಿಗೆ ನಾವೆಲ್ಲ ಫುಲ್ ಕೇಸ್ ಹಿಸ್ಟ್ರಿ ತೊಗೊಂಡ್ಬಿಟ್ಟೆ ಅದ್ರ ಮೇಲೆ ನಾವು ಟ್ರೀಟ್ಮೆಂಟ್ ಕೊಡೋದು ಸ್ಟಾರ್ಟ್ ಮಾಡೋದು. ಆಗ ನಾವು ಇಲ್ಲಿ ಮಂಗಳೂರಿಗೆ ಬಂದ ಮೇಲೆ ಒಳ್ಳೆ ರೆಸ್ಪಾನ್ಸ್ ಬರ್ತಾಯಿದೆ. ಅಂದರೆ ನಮಗೆ ಬೆಂಗಳೂರಲ್ಲಿ ಸಹ ಇದೆ, ಬೆಂಗಳೂರು ಮತ್ತು ಹುಬ್ಬಳ್ಳಿ ಬ್ರ್ಯಾಂಚ್ ಇದೆ, ಮತ್ತು ಉಡುಪಿ ಬ್ರ್ಯಾಂಚಲ್ಲೂ ಸಹ ನಾವು ಮಾಡಿದ್ದೇವೆ. ಈಗ ಉಡುಪಿಯಲ್ಲೂ ಸಹ ನಮಗೆ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾಯಿದೆ. ಉಡುಪಿ, ಕುಂದಾಪುರ ಆ ಕಡೆ ಎಲ್ಲ ಭಟ್ಕಳಿಂದ ಸಹ ಬರ್ತಾರೆ, ದೂರದಿಂದ ಬರ್ತಾರೆ. ಅವರಿಗೆ ಒಂದು ಅನುಕೂಲ ಆಗೋಗೋಸ್ಕರ ಅಂತ ಹೇಳ್ಬಿಟ್ಟು ನಾವು ಈಗ ಬೇರೆ ಬೇರೆ ಊರಲ್ಲಿ ಒಂದು ಶಾಖೆಯನ್ನು ತೆರೆದಿದ್ದೇವೆ. ಅವ್ರಿಗೊಂದು ಅವ್ರಿಗೆ ಅಲ್ಲೇ ಸರ್ವಿಸ್ ಸಿಗಲಿ ಅಂತ. ಯಾಕಂದರೆ ಅದರಲ್ಲಿ ಕೆಲವೊಂದು ಫಾಲೋಅಪ್ಸ್ ಎಲ್ಲ ಇರ್ತವೆ. ಈಗ ನಾವು ಯಾವ ಟ್ರೀಟ್ಮೆಂಟ್ ಕೊಡ್ತೀವಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವೊಂದು ಟ್ರೀಟ್ಮೆಂಟ್ಗೆ
ಫಾಲೋಅಪ್ಸ್ ಇರಲ್ಲ, ಅವ್ರಿಗೆ ನಾವು ಯಾವ ಥರ ಮಾಡಬೇಕಂತ ಹೇಳಿಕೊಡ್ತೇವೆ. ಯಾವ ಥರ ಅಂದರೆ ಕೆಲವು ಜನರಿಗೆ ಈಗ ಫಾಲೋಅಪ್ ನೆಸೆಸಿಟಿ ಇಲ್ಲ ಅಂದರೆ ಅವ್ರಿಗೆ ಅವರೇ ಹೇಗೆ ಮೇಂಟೈನ್ ಮಾಡಬೇಕಂತ ಹೇಳಿಕೊಡ್ತೇವೆ. ಅವರು ಸಹ ಮಾಡ್ಬೋದು. ಕೆಲವು ಜನ ಗಲ್ಫಲ್ಲಿ ಇರ್ತಾರೆ, ಅಂದರೆ ಈ ಫಾರಿನ್ನಿಂದ ಬಂದವರು ಇರ್ತಾರೆ, NRIs. ಅವ್ರಿಗೆ ಒಂದು ಸರಿ ವರ್ಷಕ್ಕೆ 1 ಇಲ್ಲ 2 ಸರಿ ಬಂದು ಹೋಗ್ತಾರೆ ಮಂಗಳೂರಿಗೆ. ಅಂಥವ್ರಿಗೆ ನಿಮಗೆ ಈಗ ಫಾಲೋಅಪ್ ಮಾಡಬೇಕು, ಈ ಮಂತ್ ಇಲ್ಲಿ ಬಂದು ಸರ್ವಿಸ್ ಮಾಡಿಸ್ಬೇಕಂದ್ರೆ ಬರಲಿಕ್ಕೆ ಆಗಲ್ಲ. ಅಂಥ ನಾವು ಕಸ್ಟಮರ್ಗೆ ಹೇಳ್ತೇವೆ, ಅವರಿಗೆ ಒಂದು ಟ್ರೈನಿಂಗ್ ಕೊಡ್ತೇವೆ, ಯಾವ ಥರ ಫಿಕ್ಸ್ ಮಾಡಬೇಕು ಮತ್ತು ಅದನ್ನು ಯಾವ ಥರ ಅದನ್ನು ಸೆಟ್ಟಿಂಗ್ ಮಾಡಬೇಕು, ಯಾವ ಥರ ಮೇಂಟೆನೆನ್ಸ್ ಮಾಡಬೇಕಂತ ಹೇಳ್ತೇವೆ. ಆ ಥರ ಮೇಂಟೈನ್ ಮಾಡ್ಕೊಂಡು ಹೋದರೆ ಅವ್ರಿಗೆ ಯಾವುದೂ ಪ್ರಾಬ್ಲಮ್ ಬರಲ್ಲ. ನಾರ್ಮಲ್ ಹೇರ್ಸಾಗೆ ಯೂಸ್ ಮಾಡ್ಬೋದು, ಸ್ನಾನ ಮಾಡ್ಬೋದು, ಶಾಂಪೂ ಆಗ್ಬೋದು, ನಿಮಗೆ ಸ್ವಿಮ್ಮಿಂಗ್ ಮಾಡ್ಬೋದು, ಯಾವುದು ನಿಮಗೆ ಸಮಸ್ಯೆ ಇರಲ್ಲ. ನಾರ್ಮಲ್ ಹೇರ್ ಸ್ಟೈಲ್ ನಾರ್ಮಲ್ಲಾಗಿ ನೀವೇನು ಡೈಲಿ ರೂಟೀನ್ ಹೇಗೆ ನೀವು ಯೂಸ್ ಮಾಡ್ತಿಲ್ಲ, ವಾಶ್ ಮಾಡೋದು, ಹೆಡ್ ಬಾತ್ ಮಾಡೋದೆಲ್ಲ ಏನು ಮಾಡ್ತಿರಲ್ಲ ಹಾಗೆ ಮಾಡ್ಬೋದು, ಏನು ತೊಂದರೆ ಇಲ್ಲ. ನ್ಯಾಚುರಲ್ ಹೇರ್ಸಾಗೆ ಇರುತ್ತೆ, ನಿಮ್ಮ ಹೇರ್ಸ್ಗೆ ಅದಕ್ಕೆ ಇದಕ್ಕೆ ಮ್ಯಾಚ್ ಆಗುವಾಗೆ ಇರುತ್ತೆ. ಮತ್ತು ಈಗ ಕೆಲವೊಂದು ಇದರಲ್ಲಿ ಏನಾಗುತ್ತೆ, ಈ ನಮ್ಮ ಇವರು ಜೆಂಟ್ಸಿಗಂತ ಅಷ್ಟೇ ಬರಲ್ಲ, ಲೇಡೀಸು ಸಹ ಬರ್ತಾರೆ ನಮ್ಮಲ್ಲಿ. ಈ ಲೇಡೀಸಲ್ಲಿ ಏನಾಗುತ್ತೆ ಅಂದರೆ, ಲೇಡೀಸಲ್ಲಿ ಫಸ್ಟು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಅಂದರೆ ನಿಮಗೆ ಒಂದು 20 ಈಗ ಇತ್ತೀಚಿನ ದಿನದಲ್ಲಿ ಒಂದು 20-25 ಏಜಲ್ಲಿ ಸ್ಟಾರ್ಟ್ ಆಗ್ತಾಯಿದೆ. ಅಂದರೆ ಮೊದಲೆಲ್ಲ 30 ಅಬೋವ್ ಸ್ಟಾರ್ಟ್ ಆಗ್ತಿತ್ತು. ಕೆಲವೊಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುವಂಥ ಚಾನ್ಸಸ್ ಇರ್ತಿತ್ತು. ಬಟ್ ಈಗ ಆ ಥರ ಆಗ್ತಾಯಿಲ್ಲ. ಈಗ ಏನಾಗ್ತಾಯಿದೆ ಅಂದರೆ ಬೇಗನೆ ಆಗ್ತಾಯಿದೆ. ಅಂದರೆ ಈ ಕೆಲವೊಂದು ಫುಡ್ ಹ್ಯಾಬಿಟ್ಟಿಂದ ನಮ್ಮಲ್ಲಿ ಈಗ ಕೆಲವು ಫಾಸ್ಟ್ ಫುಡ್ ಅಂತ ಬಂದಿದ್ದಾವೆ, ಅಂದರೆ ಅವ್ರಿಗೆ ಎಲ್ಲ ಕೆಮಿಕಲ್ ಯುಕ್ತ ಬಂದಿದೆ. ಈಗ ಅದರಿಂದ ನಮ್ಮ ಈಗ ಈ ಬೇರೆ ಬೇರೆ ಶಾಂಪು ಯೂಸ್ ಮಾಡ್ತಾರೆ. ಒಂದೇ ಶಾಂಪು ಅಲ್ಲ, ಇವತ್ತು ಇದು ಹಾಕಿದೆ ಮತ್ತು ನಾಳೆ ಇನ್ನೊಂದು ಯಾವುದೋ ಪ್ರಾಡಕ್ಟ್ ಬರುತ್ತೆ, TV ಜಾಹೀರಾತು ನೋಡೋದು ಯೂಸ್ ಮಾಡ್ತಾ ಇರ್ತಾರೆ. ಅದರಿಂದ ಸಹ ಹೇರ್ ಫಾಲ್ ಪ್ರಾಬ್ಲಮ್ಮು ಮತ್ತು ಕೆಲವೊಂದು ಹೇರ್ ಯಾವುದು ವೈಟ್ನೆಸ್ ಆಗುತ್ತೆ, ವೈಟ್ನಿಂಗ್ ಆಗುತ್ತೆ, ಫುಲ್ ವೈಟ್ ಆಗ್ತಾಯಿದೆ, ಹೇರ್ ಗ್ರೇನೆಸ್ ಬರುತ್ತೆ, ಗ್ರೇ ಆಗುತ್ತೆ, ಮತ್ತು ಈ ಡ್ಯಾಂಡ್ರಫ್ ಅಂತ ಆಗುತ್ತೆ, ಇಚ್ಚಿಂಗ್ ಪ್ರಾಬ್ಲಮ್ ಆಗುತ್ತೆ. ಇದಕ್ಕೆಲ್ಲ ಸಹ ನಾವು ಸೂಕ್ತ ಪರಿಹಾರ ಕೊಡ್ತೇವೆ. ಅಂದರೆ ಅವರಿಗೆ ಫಸ್ಟು ನಾವು ಡೀಟೇಲ್ಸ್ ಹಿಸ್ಟ್ರಿ ತೊಗೋತೇವೆ, ಯಾವುದರಿಂದ ಆಗ್ತಾಯಿದೆ, ನಿಮಗೆ ಯಾವ ಫುಡ್ ತೊಗೋತಾ ಇದ್ದೀರಾ ಅದೆಲ್ಲ ನೋಡಬೇಕಾಗತ್ತೆ. ಯಾಕಂದರೆ ಕೆಲವು ಜನ ಫುಡ್ಡಲ್ಲಿ ಸಹ ವ್ಯತ್ಯಾಸ ಇರುತ್ತೆ, ಅವರು ಸರಿಯಾಗಿ ಲೈಫ್ ಸ್ಟೈಲ್ ಇರಲ್ಲ. ಮತ್ತು ಕೆಲವು ಜನ ಈ ಶಾಂಪೂದಿಂದಲೂ ಸಹ ಯಾವುದ್ಯಾವುದೋ ಬೇರೆ ಬೇರೆ ಶಾಂಪೂ ಹಾಕಿ ಸಹ ಮತ್ತು ಈ ಹೇರ್ ಫಾಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಅಂಥವ್ರಿಗೆ ಸಹ ನಾವು ಅದನ್ನು ಫಸ್ಟು ಡೀಟೇಲ್ಸ್ ತೊಗೊಂಡ್ಬಿಟ್ಟು ಅದರ ಮೇಲೆ ಅವ್ರಿಗೆ ಸೂಕ್ತವಾಗಿ ಅವ್ರಿಗೇನಾದರೂ ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಬೇರೆ ಸಹ ಟ್ರೀಟ್ಮೆಂಟ್ ಕೊಡ್ತೇವೆ. ಹೋಮಿಯೋಪತಿಕಲ್ಲೇ ಕೊಡೋದು ಎಲ್ಲ ಸಹ. ಇದು ನಿಮಗೆ ಯಾವ ಸೈಡ್ ಇಫೆಕ್ಟ್ ಇಲ್ಲ. ಮತ್ತು ಈಗ ಇಲ್ಲಿ ಕೆಲವೊಂದು ಹೋಮಿಯೋಪತಿ ಆಯುರ್ವೇದಿಕದಲ್ಲಿ ಯಾವುದು ಸೈಡ್ ಇಫೆಕ್ಟ್ ಇರಲ್ಲ. ಹಾಗೆ ನಾವು ಅದನ್ನು ಕಂಟಿನ್ಯೂ ಕೊಡೋದು ಅವರಿಗೆ ಒಂದು 2 ಮಂತ್ಸು 3 ಮಂತ್ಸ್ ತೊಗೊಳ್ಳಿಕ್ಕೆ. ಹಾಗೆ ಅದು ಕಂಟ್ರೋಲ್ ಆಗುತ್ತೆ, ಹೇರ್ ಫಾಲು ಸ್ಟಾಪ್ ಆಗುತ್ತೆ. ಮತ್ತು ನಿಮಗೆ ಇದು ಈ ನಮ್ಮ ವೈಟ್ ಆಗೋದು, ಹೇರ್ ವೈಟ್ ಆಗೋದು ಅದು ಸಹ ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ. ಅದೆಲ್ಲ ನಾವು ಫಸ್ಟು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡುವಾಗ ಒಂದು 3 ಮಂತ್ಸ್ to 6 ಮಂತ್ ಅವ್ರಿಗೆ ಹೇಳ್ತೇವೆ. ಆ 3 ಮಂತ್ಸ್ 6 ಮಂತಲ್ಲಿ ಅವ್ರಿಗೆ ಹೇಗೆ ರಿಸಲ್ಟ್ ಸಿಗುತ್ತೆ ಅದು ನೋಡಿ ನಾವು ಮತ್ತೆ ಮುಂದೆ ಫಾಲೋಅಪ್ ಮಾಡ್ತೇವೆ. ಅಂದರೆ ಯಾವ ಥರ ಇದಾಗುತ್ತೆ ಅಂತ ಮತ್ತು ಬೇರೆ ಬೇರೆ ಮೆಡಿಸಿನ್ಸ್ ಕೊಟ್ಟು ಕ್ಯೂರ್ ಮಾಡ್ತೇವೆ. ಮತ್ತು ಕೆಲವು ಜನರಿಗೆ ಏನಾಗುತ್ತೆ, ಈ ಅಂದರೆ ಜಾಸ್ತಿನೇ ಹೋಗಿಬಿಟ್ಟಿರುತ್ತೆ ಮಿಡ್ಲ್ ಪೋರ್ಷನ್ನಲ್ಲಿ, ಇಲ್ಲಾಂದರೆ ಹಿಂದೆ ಬ್ಯಾಕ್ ಹೇರ್ಸನ್ನು ಶಾರ್ಟ್ ಆಗಿರುತ್ತೆ. ಆ ಶಾರ್ಟ್ ಹೇರ್ಸ್ ಆಗಿರೋವಂಥದ್ದು ಅದನ್ನು ಹೇರ್ ಎಕ್ಸ್ಟೆನ್ಷನ್ ಅಂತ ಮಾಡ್ತೇವೆ. ಈಗ ಸೇಮ್ ಹೇರ್ಸನ್ನು ಈ ಕೆಲವು ಜನ ಹೇರ್ಸ್ ಬ್ರೌನ್ ಇರುತ್ತೆ, ಬ್ಲ್ಯಾಕ್ ಆಗಿರುತ್ತೆ, ಸ್ವಲ್ಪ ಬೇರೆ ಬೇರೆ ಕಲರ್ಸಲ್ಲಿ ಇರುತ್ತೆ, ಕೆಲವು ಜನ ಕರ್ಲಿ ಆಗಿರುತ್ತೆ. ಅದಕ್ಕೆ ಸೂಟ್ ಆಗುವ ಹಾಗೆ ನಾವೇನು ಮಾಡ್ತೇವೆ, ಅದೇ ಟೈಪ್ ಟೆಕ್ಸ್ಚರ್ ತೊಗೊಂಡು ಅದಕ್ಕೆ ನಾವು ಜಾಯಿಂಟ್ ಮಾಡಿ, ಅಂದರೆ ನಿಮ್ಮ ಗಿಡ್ಡ ಇದ್ದಿದ್ದ ಹೇರ್ಸಿಗೆ ಜಾಯಿಂಟ್ ಮಾಡೋದು. ಹೇರ್ಸನ್ನು ಒಂದೊಂದು ಹೇರ್ಸನ್ನು ಜಾಯಿಂಟ್ ಮಾಡಿ ಉದ್ದ ಮಾಡಿ ಕೊಡೋದು, ಅದು ಹೇರ್ ಎಕ್ಸ್ಟೆನ್ಷನ್ ಅಂತ ಹೇಳ್ತೇವೆ. 21 ವರ್ಷಗಳಿಂದ ಈ ಒಂದು ಬಿಯೋಮಾಂಡ್ ಅನ್ನುವಂತಹ ಸಂಸ್ಥೆ ಕಾರ್ಯಾಚರಿಸ್ತಾ ಇದೆ. ನೀವು ಈಗಾಗಲೇ ತಿಳ್ಕೊಂಡಿರ್ಬೋದು ಈ ಒಂದು ಬಿಯೋಮಾಂಡ್ ಸಂಸ್ಥೆ ಅಂದರೆ ಏನು, ಯಾವ ರೀತಿಯಾದಂತಹ ಒಂದು ಹೇರ್ ಪೇಸ್ಟಿಂಗ್ ಆಗಿರ್ಬೋದು ಅಥವಾ ಒಂದು ಹೇರನ್ನು ನ್ಯಾಚುರಲ್ ಆಗಿ ಯಾವ ರೀತಿ ಫಿಕ್ಸ್ ಮಾಡ್ತಾರೆ ಅಂತ ನೀವು ತಿಳ್ಕೊಂಡಿರ್ಬೋದು. ಇನ್ನಷ್ಟು ತಿಳ್ಕೊಳ್ಳೋಣ, ಆದರೆ ಅದಕ್ಕಿಂತ ಮುಂಚೆ ಶಾರ್ಟ್ ಬ್ರೇಕ್. ವಿರಾಮದ ಬಳಿಕ ಮತ್ತೆ ಕೋಸ್ಟಲ್ ಹಬ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಈ ಒಂದು ಬಿಯೋಮಾಂಡ್ ಸಂಸ್ಥೆ ಅಂದರೆ ಏನು, ಯಾವ ರೀತಿಯಾದಂತಹ ಇಲ್ಲಿ ಒಂದು ಹೇರನ್ನು ಫಿಕ್ಸ್ ಮಾಡಲಾಗುತ್ತೆ, ಇದೆಲ್ಲದನ್ನು ಕೂಡ ತಿಳ್ಕೊಳ್ತೀವಿ. ಈ ಒಂದು ಬಿಯೋಮಾಂಡ್ ಸಂಸ್ಥೆಯಲ್ಲಿ ಸಾಕಷ್ಟು ಜನರು ಕೂಡ ಬಂದು ಈ ಒಂದು ಬೊಕ್ಕ ತಲೆ ಇರುವಂಥವರಿಗೆ ಒಂದು ಸುಂದರವಾಗಿ ಕಾಣುವಂತಹ ಒಂದು ಹೇರ್ ಫಿಕ್ಸಿಂಗನ್ನು ಕೂಡ ಮಾಡಲಾಗ್ತಾ ಇದೆ. ಹಾಗಾದರೆ ಬನ್ನಿ ಇನ್ನಷ್ಟು ಇದರ ಕುರಿತಾಗಿ ನಾವು ತಿಳ್ಕೊಳ್ಳೋಣ. ಕೆಲವು ಜನಕ್ಕೆ ಫ್ರಂಟಲ್ಲಿ ಎಲ್ಲ ಒಳ್ಳೆ ಹೇರ್ಸ್ ಇರುತ್ತೆ, ಬ್ಯಾಕ್ ಸೈಡಲ್ಲಿ ಮಾತ್ರ ಹೇರ್ಸ್ ಕಡಿಮೆ ಇರುತ್ತೆ. ಅದಕ್ಕೆ ನಾವೇನು ಮಾಡ್ತೇವೆ, ಅದಕ್ಕೆ ನಾವು ಫುಲ್ ಉದ್ದ ಮಾಡಿ, ಎಷ್ಟು ಉದ್ದ ಬೇಕಲ್ಲ ಅಷ್ಟು ಉದ್ದ ಮಾಡಿ ಸೆಟ್ ಮಾಡಿ ಕೊಡ್ತೇವೆ. ಅದಕ್ಕೂ ಹೇರ್ ಎಕ್ಸ್ಟೆನ್ಷನ್ ಅಂತ ಹೇಳ್ತೇವೆ.
ಅದು ಸಹ ಮಾಡ್ತೇವೆ. ಕೆಲವು ಜನಕ್ಕೆ ಮಿಡ್ಲಲ್ಲಿ ಮಾತ್ರ ಹೋಗಿರುತ್ತೆ, ಮಿಡ್ಲಲ್ಲಿ ಮತ್ತು ಥಿನ್ ಆಗಿರುತ್ತೆ ಹೇರ್ಸು, ಅವ್ರಿಗೆ ಸಹ ಅದಕ್ಕೆ ಒಂದು ಪ್ಯಾಚ್ ಬರುತ್ತೆ, ಸ್ಕಿನ್ ಬೇಸ್ಡ್ ಪ್ಯಾಚಸ್ ಇರುತ್ತೆ. ಅದು ಪ್ಯಾಚ್ ನೋಡ್ತೇವೆ ಅವ್ರಿಗೆ ಯಾವ ಥರ ಪ್ಯಾಚ್ ಬೇಕಾಗುತ್ತೆ, ಎಷ್ಟು ಸೈಜ್ ಬೇಕಾಗುತ್ತೆ ಮತ್ತು ಎಷ್ಟು ಹೋಗಿದೆ ಅಂತ ನೋಡಿಬಿಟ್ಟು ಅಳತೆ ಎಲ್ಲ ತೊಗೊಂಡು ಅಷ್ಟೇ ಸೈಜಲ್ಲಿ ಒಂದು ಪ್ಯಾಚ್ ರೆಡಿ ಮಾಡಿ, ಕಸ್ಟಮ್ ಮೇಡ್ ಪ್ಯಾಚ್ ಅಂತ ಹೇಳ್ತೇವೆ ಅದಕ್ಕೆ, ಅಷ್ಟೇ ಸೈಜ್ ಮಾಡಿಬಿಟ್ಟು ನಾವು ಫಿಕ್ಸ್ ಮಾಡಿ ಕೊಡ್ತೇವೆ. ಅದರಲ್ಲಿ ಕೆಲವು ಜನ ಏನು ಮಾಡ್ತಾರೆ, ಈಗ ಆನ್ಲೈನೆಲ್ಲ ತರಿಸ್ತಾ ಇದ್ದಾರೆ ಆದರೂ, ಬಟ್ ಅದಕ್ಕೆ ಅವ್ರಿಗೆ ಸೂಟೇ ಆಗಲ್ಲ. ನಮ್ಮಲ್ಲಿ ಕೆಲವು ಜನ ಬರ್ತಾರೆ ಈ ಆನ್ಲೈನಲ್ಲಿ ಯೂಸ್ ಮಾಡಿ ಯಾವುದೋ ತೊಗೊಂಡು ಬರ್ತಾರೆ, ಅದು ಸಿಂಥೆಟಿಕ್ ಆಗಿ ಇರುತ್ತೆ. ಆ ಸಿಂಥೆಟಿಕಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಸೈಡ್ ಇಫೆಕ್ಟ್, ಅದು ಯಾವುದು ಹೇರ್ಸ್ ಅಂತ ಗೊತ್ತಿರಲ್ಲ. ನಮ್ಮಲ್ಲಿ ಬರೋದು ಹೈಜಿನಿಕ್ ಆಗಿ ನ್ಯಾಚುರಲ್ ಹೇರ್ಸೇ ಯೂಸ್ ಮಾಡೋದು, ಯಾವ ಸಿಂಥೆಟಿಕ್ ಯೂಸ್ ಮಾಡೋಲ್ಲ. ಅದರಲ್ಲಿ ಯಾವ ಸೈಡ್ ಇಫೆಕ್ಟು ಆಗೋಲ್ಲ, ಫುಲ್ ವಾಶ್ ಮಾಡಿ ಸೆಟ್ ಮಾಡಿ ಕೊಡೋದು. ಆಮೇಲೆ ನಿಮಗೆ ನಿಮ್ಮ ಹೇರ್ಸ್ಗೆ ಮ್ಯಾಚ್ ಆಗುವಾಗೆ ಸೆಟ್ ಮಾಡಿ ಕೊಡ್ತೇವೆ. ಅಷ್ಟೇ ಥಿನ್ ಹೇರ್ಸ್ಗೆ ನಾವು ಅದರಲ್ಲಿ 3 ಟೈಪ್ಸ್, ವೀವಿಂಗ್, ಬಾಂಡಿಂಗ್, ಪೇಸ್ಟಿಂಗ್ ಅಂತ ಹೇಳ್ತೇವೆ. ಈ ವೀವಿಂಗ್ ಅಂತ ಹೇಳಿದರೆ ಸೈಡಲ್ಲಿ ನಿಮ್ಮ ಎಕ್ಸಿಸ್ಟಿಂಗ್ ಹೇರ್ಸ್ ಇರುತ್ತಲ್ಲ, ಅದು ಸ್ವಲ್ಪ ಎಷ್ಟು ಉದ್ದ ಇದೆ ಅಂತ ನೋಡಿಬಿಟ್ಟು ಅದಕ್ಕೆ ದಪ್ಪ ಇರಬೇಕು. ಸ್ವಲ್ಪ ವೀವಿಂಗ್ ಮಾಡುವಾಗ ಸ್ವಲ್ಪ ಹೇರ್ಸ್ ದಪ್ಪ ಇದ್ದರೆ ನಾವು ಈ ಸರ್ಜಿಕಲ್ ಥ್ರೆಡ್ಡಿಂದ ಒಂದು ಸರ್ಕಲ್ ಮಾಡ್ಕೋತೇವೆ. ಸರ್ಕಲ್ ಮಾಡಿಕೊಂಡು ಆ ಸರ್ಕಲ್ಗೆ ಮತ್ತು ಪ್ಯಾಚ್ ಇಟ್ಬಿಟ್ಟು ಸ್ಟಿಚ್ ಮಾಡಿ ಕೊಡೋದು. ಒಂದ್ಸರಿ ಸ್ಟಿಚ್ ಮಾಡಿದರೆ ಅದನ್ನು, ಆ ಪ್ಯಾಚನ್ನು ಸ್ಟಿಚ್ ಮಾಡಿದ್ದು ನಿಮ್ಮ ಹೇರ್ಸಿಗೆ, ಅದು ಸ್ವಲ್ಪ ಪೇನ್ ಏನೂ ಆಗೋಲ್ಲ, ಅಷ್ಟೇನು ನಿಮಗೆ ಪೇನ್ ಅನಿಸಲ್ಲ. ಲೈಟಾಗಿ ಪೇನ್ ಆಗ್ಬೋದು, ಅಷ್ಟು ಜಾಸ್ತಿ ಅನಿಸಲ್ಲ. ಅದು 1 ಡೇ 2 ಡೇಸ್ ಇರುತ್ತೆ, ಆಮೇಲೆ ಮತ್ತೆ ಸರಿ ಹೋಗುತ್ತೆ, ಬಟ್ ನ್ಯಾಚುರಲ್ ಆಗಿರುತ್ತೆ. ಇದರಲ್ಲಿ ಏನಾಗುತ್ತೆ ಅಂದರೆ ನೀವು ಒಂದ್ಸರಿ ನಾವು ವೀವ್ ಮಾಡಿದ ತಕ್ಷಣ ಅದು ಅಲ್ಲೇ ಫಿಕ್ಸ್ ಆಗಿರುತ್ತೆ, ಇಟ್ಟು ನೀವು ಸ್ನಾನ ಮಾಡಿ ಶಾಂಪು ಹಾಕಿ ಎಲ್ಲನೂ ಮಾಡಿ. ಬಟ್ ಇದರಲ್ಲಿ ಏನಾಗುತ್ತೆ, ಎವ್ರಿ 2 to 3 ಮಂತ್ಸ್ಗೆ ಒಂದ್ಸರಿ ಬಂದು ಸರ್ವಿಸಿಂಗ್ ಅಂತ ಇರುತ್ತೆ, ಅಂದರೆ ಫಾಲೋ ಅಪ್ ಮಾಡಬೇಕು. ಅದು ಲೂಸ್ ಆಗೋದಾಗ ರೀಟೈಟ್ನಿಂಗ್ ಮಾಡಿ ಕೊಡ್ತೇವೆ. ಈ ರೀಟೈಟ್ ಮಾಡಿ ಕೊಡುವಾಗ ನೀವು ಎವ್ರಿ 2-3 ಮಂತ್ಸ್ಗೆ ಒಂದ್ಸರಿ ಬಂದರೆ ನಮ್ಮಲ್ಲಿ ಅದನ್ನು ರೀಟೈಟ್ ಮಾಡಿ ಕೊಡ್ತೇವೆ. ಅದು ವೀವಿಂಗ್ ಅಂತ, ಹೇರ್ ವೀವಿಂಗ್ ಅಂತ ಹೇಳ್ತೇವೆ. ಇದಕ್ಕೆ ಫಾಲೋ ಅಪ್ ಬೇಕೇ ಬೇಕಾಗುತ್ತೆ. ಇನ್ನೊಂದು ಹೇರ್ ಬಾಂಡಿಂಗ್ ಅಂತ ಹೇಳ್ತೇವೆ. ಹೇರ್ ಬಾಂಡಿಂಗ್ ಅಂದರೆ ಕ್ಲಿಪ್ಸ್ ಹಾಕಿ ಫಿಕ್ಸ್ ಮಾಡಿ ಕೊಡೋದು. ಈ ಕ್ಲಿಪ್ಸಲ್ಲಿ ಏನಾಗುತ್ತೆ ಅಂದರೆ ಕೆಲವು ಜನರಿಗೆ ಹೇರ್ಸ್ ತುಂಬ ಕಡಿಮೆ ಇರುತ್ತೆ ಸೈಡಲ್ಲಿ, ಅವ್ರಿಗೆ ವೀವಿಂಗು ಮಾಡಲಿಕ್ಕಾಗಲ್ಲ, ಇವನ್ ಪೇಸ್ಟಿಂಗ್ ಅಂತ ಮಾಡ್ತೇವೆ ಅದು ಸಹ ಮಾಡಲಿಕ್ಕಾಗಲ್ಲ. ಅದಕ್ಕೆ ಅವ್ರಿಗೆ ಕ್ಲಿಪ್ಪಿಂಗ್ ಅಂತ ಮಾಡಿ ಕೊಡ್ತೇವೆ. ಕೆಲವು ಜನ ಏಜ್ ಆದವರು ಇರ್ತಾರೆ, ಅಬೌವ್ 45-60 ಏಜ್ನವರೆಲ್ಲ ಇರ್ತಾರೆ, ಅವರಿಗೆ ವೀವಿಂಗು ಪೇಸ್ಟಿಂಗು ಮಾಡಲಿಕ್ಕೆ ಕಷ್ಟ ಆಗುತ್ತೆ, ಮತ್ತು ಎವ್ರಿ 2 to 3 ಮಂತ್ಸ್ ಬರಲಿಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ನಾವೇನು ಮಾಡೋದು, ಅವರಿಗೆ ಒಂದು ಈ ಸೈಡಲ್ಲಿ ಒಂದು ಸೈಡ್ ಕ್ಲಿಪ್ ಬರುತ್ತೆ, ಸ್ಮಾಲ್ ಕ್ಲಿಪ್ ಇರುತ್ತೆ, ಪ್ಲಾಸ್ಟಿಕ್ ಕ್ಲಿಪ್. ಅದು ತುಂಬ ಯಾವುದು ಪ್ರಾಬ್ಲಮ್ ಆಗಲ್ಲ, ನಿಮ್ಮ ಸ್ಕಿನ್ನಿಗೇನು ತೊಂದರೆ ಆಗದಾಗೆ ಇರುತ್ತೆ. ಅದನ್ನು ಆ ಪ್ಯಾಚಲ್ಲಿ ಇಟ್ಟು ಲಾಕ್ ಮಾಡಿ ಕೊಡೋದು, ಅಂದರೆ ಅದು ನೀವೇ ಯೂಸ್ ಮಾಡುವಾಗೆ ಇರುತ್ತೆ. ತುಂಬ ಈಸಿಯಾಗಿ ಇದನ್ನು ರಿಮೂವ್ ಮಾಡೋದು ಮತ್ತು ಇಡೋದು ಮಾಡಲಿಕ್ಕೆ ಆಗುತ್ತೆ. ಇದರಲ್ಲಿ ನಿಮಗೆ ನ್ಯಾಚುರಲ್ ಆಗಿ ಸಹ ಕಾಣುತ್ತೆ ಮತ್ತು ಸೇಫಾಗಿ ಇರುತ್ತೆ. ಅಂದರೆ ಈಗ ಕೆಲವು ಜನ ದೂರ ಇದ್ದವ್ರಿಗೆ ಅದು ತುಂಬ ಯೂಸ್ ಆಗುತ್ತೆ ಅವ್ರಿಗೆ, ಯಾಕಂದರೆ ಬರಬೇಕಂತ ಅವಶ್ಯಕತೆ ಇರಲ್ಲ, ಅಂಥವರೆಲ್ಲ ಮಾಡಿಸ್ಬೋದು. ಅದು ಬಾಂಡಿಂಗ್ ಕ್ಲಿಪ್ಪಿಂಗಲ್ಲಿ ಮಾಡ್ತೇವೆ. ಇನ್ನೊಂದು ಬಂದುಬಿಟ್ಟು ನಿಮಗೆ ಪೇಸ್ಟಿಂಗ್ ಅಂತ ಮಾಡ್ತೇವೆ. ಅದು ನಾನು ಹೇಳಿದೆಯಲ್ಲ, ಈಗ ಜಾಸ್ತಿ ಜನ ಮಾಡೋದು ಸಿಲಿಕಾನ್ ಹೇರ್ ಬೇಸಿಸ್ ಪ್ಯಾಚ್ ಮಾಡಿಕೊಡಿ ಅಂತ ಹೇಳ್ತಾರೆ. ಈ ಸಿಲಿಕಾನ್ ಬೇಸ್ಡ್ ಪ್ಯಾಚ್ ಅಂದರೆ ಈ ಯಂಗ್ಸ್ಟರ್ಸ್ ಎಲ್ಲ ಇರ್ತಾರಲ್ಲ, ಅವ್ರಿಗೇನಾಗುತ್ತೆ, ಅದು ತುಂಬ ಫಿಕ್ಸ್ ಆಗಿರಬೇಕು, ಟೈಟ್ ಆಗಿರಬೇಕು, ನ್ಯಾಚುರಲಾಗಿ ಕಾಣಬೇಕು ಅಂತ ಹೇಳ್ತಾರೆ. ಈ ಪೇಸ್ಟಿಂಗಲ್ಲಿ ಏನಂದರೆ ಈಗ ನ್ಯೂ ಟೆಕ್ನಾಲಜಿ ಎಲ್ಲ ಯೂಸ್ ಮಾಡ್ತಾರೆ, ತುಂಬ ಸ್ಕಿನ್ ಬೇಸ್ಡಾಗಿ ಇರುತ್ತೆ. ಅಂದರೆ ನಿಮ್ಮ ಒಂದೊಂದು ಸಿಂಗಲ್ ಹೇರ್ಸ್ ಸಹ ಅದರಲ್ಲಿ ಕಾಣ್ತಾ ಇರುತ್ತೆ. ಆ ಪ್ಯಾಚನ್ನು ತುಂಬ ಡೆಲಿಕೇಟ್ ಆಗಿರುತ್ತೆ. ಅದನ್ನು ನಿಮಗೆ ನಮ್ಮ ವಿಡಿಯೋ ಎಲ್ಲ ನೋಡ್ಬೋದು, ನಮ್ಮ ಯೂಟ್ಯೂಬಲ್ಲಿ ಸಹ ಇದೆ, ಮತ್ತು ನಮ್ಮದು V4 ಅಲ್ಲೆಲ್ಲ ಕೆಲವೊಂದು ಪ್ರೋಗ್ರಾಮಲ್ಲೇ ನಾವು ತೋರಿಸ್ತಾ ಇರ್ತೇವೆ. ಈ ನಮ್ಮ ಕ್ಲಿಪ್ಪಿಂಗ್ಸ್ ಎಲ್ಲ ಬರ್ತಾ ಇರುತ್ತೆ, ಅದು ಒಂದು ವಿಡಿಯೋದು ಬರುತ್ತೆ 15 ಮಿನಿಟ್ಸ್, ಅದರಲ್ಲೆಲ್ಲ ನಿಮಗೆ ತೋರಿಸಿದ್ದೇವೆ. ಅದು ಸಹ ನೋಡಿದರೆ ನಿಮಗೆ ಅದ್ರ ಬಗ್ಗೆ ಐಡಿಯಾ ಸಿಗುತ್ತೆ. ಅದನ್ನು ಏನು ಮಾಡ್ತೇವೆ ನಾವು, ತುಂಬ ಸ್ಕಿನ್ ಬೇಸ್ಡ್ ಪ್ಯಾಚನ್ನು ಅಲ್ಲಿ ಎಷ್ಟು ಬಾಳ್ನೆಸ್ ಇದೆಯಲ್ಲ, ಈಗ ಒಂದು ಸಣ್ಣದು ಒಂದು ₹1 ಜಸ್ಟ್ ಹೋಗಿರುತ್ತೆ ಕೆಲವು ಜನರಿಗೆ ಹೇರ್ಸು, ಅಷ್ಟೇ ಜಾಗದಲ್ಲಿ ಹಾಕಿ ಕೊಡ್ತೇವೆ. ಮತ್ತು ಇನ್ನೊಂದು ಅಲೋಪೇಸಿಯಾ ಅಂತ ಆಗುತ್ತೆ ಈ ಕೆಲವು ಇವರಿಗೆಲ್ಲ. ಅದು ನಾರ್ಮಲಾಗಿ ಸಣ್ಣ ಏಜಲ್ಲಿ ಅಲೋಪೇಸಿಯಾ ಅಂದರೆ ಸ್ಮಾಲ್ ಏರಿಯಾದಲ್ಲೂ ಆಗುತ್ತೆ. ಒಂದು ನಿಮಗೆ ಒಂದು 1 ಇಂಚು ಭಾಗದಲ್ಲಿ, ಒಂದು ಅರ್ಧ ಇಂಚು ಸರ್ಕಲಲ್ಲಿ ಆಗಿರುತ್ತೆ. ಅದಕ್ಕೆ ಮೆಡಿಸಿನಲ್ಲಿ ಕ್ಯೂರ್ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ. ಅದು ಮೆಡಿಸಿನಲ್ಲಿ ಸಹ ಕ್ಯೂರ್ ಆಗುತ್ತೆ. ಕೆಲವು ಜನರಿಗೆ ಏನಾಗುತ್ತೆ, ಸುಟ್ಟು ಹೋಗಿರುತ್ತೆ ಅದು ರೌಂಡಾಗಿ ಸರ್ಕಲ್ಗೆ, ಅಲ್ಲಿ ಮಾತ್ರ ಅದನ್ನು ಪ್ಯಾಚನ್ನು ಕಟ್ ಮಾಡಿ ಫಿಕ್ಸ್ ಮಾಡಿ ಕೊಡ್ತೇವೆ. ಆ ಏರಿಯಾಕ್ಕೆ ನಿಮ್ಮ ಹೇರ್ಸ್ಗೆ ಮ್ಯಾಚ್ ಆಗುವಾಗೆ ಫಿಕ್ಸ್ ಮಾಡಿ ಕೊಡ್ತೇವೆ. ಇದು ತುಂಬ ನ್ಯಾಚುರಲಿಟಿ ಇರುತ್ತೆ, ನಿಮಗೆ ಯಾರು ಸಹ ಹೊರಗಡೆಯಿಂದ ಗೊತ್ತೇ ಆಗಲ್ಲ, ಅಷ್ಟು ನ್ಯಾಚುರಲಿಟಿ ಇರುತ್ತೆ ಪೇಸ್ಟ್ ಮಾಡಿ ಕೊಡೋದು. ಮತ್ತು ನಿಮಗೆ ಅದರ ಸೈಜ್ ನೋಡಿಬಿಟ್ಟು ಅದಕ್ಕೆ ನಾವು ಅದಕ್ಕೆ ಸೂಟ್ ಆಗುವಂಥದ್ದು ಎಷ್ಟು ದೊಡ್ಡ ಸೈಜ್ ಇದೆ ಅಷ್ಟು ದೊಡ್ಡ ಸೈಜನ್ನು ಪೇಸ್ಟಿಂಗ್ ಮಾಡಿ ಕೊಡೋದು. ಇದು ನ್ಯಾಚುರಲ್ ಆಗಿ ಇರುತ್ತೆ ನಿಮಗೆ. ಇದು ನೋಡಿ ಪೇಸ್ಟಿಂಗ್ ಅಂತ ಹೇಳಿದಲ್ಲ, ಆ ಪೇಸ್ಟಿಂಗಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಎಷ್ಟು ಹೋಗಿದೆಯಲ್ಲ, ಸಿಲಿಕಾನ್ ಬೇಸ್ಡ್ ಪ್ಯಾಚ್ ಬರುತ್ತೆ, ಸ್ಕಿನ್ ಬೇಸ್ಡ್ ಪ್ಯಾಚನ್ನು
ಅಷ್ಟು ಬಾಳ್ನೆಸ್ ಇದೆ, ಅಷ್ಟು ಜಾಗದಲ್ಲಿ ನಾವು ಪೇಸ್ಟ್ ಮಾಡಿ ಕೊಡ್ತೇವೆ. ಪೇಸ್ಟ್ ಮಾಡಿದ ಮೇಲೆ ನೀವು ಇಟ್ಟು ಸ್ನಾನ ಮಾಡ್ಬೋದು, ಶಾಂಪೂ ಹಾಕ್ಬೋದು, ನ್ಯಾಚುರಲ್ ಹೇರ್ಸ್ ಆಗಿ ಯೂಸ್ ಮಾಡ್ಬೋದು. ಇದರಲ್ಲಿ ಯಾವುದು ಪ್ರಾಬ್ಲಮ್ ಆಗಲ್ಲ ನಿಮಗೆ. ಇವನ್ ಹೇರ್ ಲೈನ್ಸ್, ಆ ಫ್ರಂಟ್ ಹೇರ್ ಲೈನ್ಸ್ ಇದೆಯಲ್ಲ, ಆ ಹೇರ್ ಲೈನ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಈಗ ನೀವು ಕೆಲವು ಜನರದ್ದು ನೋಡಿರ್ಬೋದು, ಫ್ರಂಟ್ ಹೇರ್ ಲೈನಲ್ಲಿ ತೋರ್ತಾ ಇರುತ್ತೆ, ಅಂದರೆ ಅದು ಕಾಣ್ತಾ ಇರುತ್ತೆ, ಅದು ಹೇಗೆ ಒಂದೊಂದು ಆ ಬಾರ್ಡ್ರ್ ಎಲ್ಲ ಕಾಣ್ತಾ ಇರುತ್ತೆ. ನಮ್ಮಲ್ಲಿ ಆ ಥರ ಸಿಸ್ಟಮ್ ಇಲ್ಲ, ಒಂದು ಸ್ಕಿನ್ ಬೇಸ್ಡ್ ಆಗಿ ಇರುತ್ತಲ್ಲ, ಅದು ಫ್ರಂಟ್ ಲೇಸ್ ಅಂತ ಹೇಳ್ತೇವೆ. ಫ್ರಂಟಲ್ಲಿ ನಿಮಗೆ ತುಂಬ ನ್ಯಾಚುರಲ್ ಆಗಿ ಕಾಣುವ ಹಾಗೆ, ಫ್ರಂಟ್ ಲೈನ್ ನ್ಯಾಚುರಲಿಟಿ ಇರುವ ಹಾಗೆ ನಾವು ಮಾಡಿಕೊಡ್ತೇವೆ. ಅದು ತುಂಬ ನ್ಯಾಚುರಲಿಟಿ ಇರುತ್ತೆ. ಹಿಂದೆ ಸಹ ಬಾಚ್ಬೋದು, ಮಿಡ್ಲ್ ಬಾಚ್ಬೋದು, ನಿಮ್ಗೆ ಯಾವ ಥರ ಬೇಕು ಆ ಥರ ಸೆಟ್ ಮಾಡಿ ಕೊಡ್ಬೋದು. ಓಕೆ, ಇದು ಸಹ ತುಂಬ ಜನ ಮಾಡಿಸ್ತಾ ಇದ್ದಾರೆ ಈಗ, ತುಂಬ ನ್ಯಾಚುರಲ್ ಆಗಿ ಇರುತ್ತೆ. ಓಕೆ, ಈ ಥರ ನಾವು 3-4 ಟೈಪ್ ಸಿಸ್ಟಮ್ಸ್ ಇದ್ದಾವೆ. ಇದರಲ್ಲಿ ನಿಮಗೆ ಅವರು ಫಸ್ಟ್ ನೀವು ನಮ್ಮಲ್ಲಿ ಬಂದರೆ, ಎಷ್ಟು ದೂರದಲ್ಲ ಇದ್ದರೂ ನೀವು ನಮ್ಗೆ ಕಾಲ್ ಮಾಡಿ. ನೀವು ಕೆಲವು ಜನ ತುಂಬ ಜನ ಹಾವೇರಿಯಿಂದ ಮಾಡ್ತಾರೆ, ಈಗ ಹುಬ್ಳಿ ಕಡೆಯಿಂದ ಮಾಡ್ತಾರೆ, ಅದಕ್ಕೆ ಅವರು ಹುಬ್ಳಿಯಲ್ಲೇ ನಮ್ಮದು ಬ್ರ್ಯಾಂಚ್ ಮಾಡಿದ್ದೇವೆ, ಅಲ್ಲಿ ಸಹ ಹೋಗ್ಬೋದು. ಮತ್ತು ಇಲ್ಲಿ ಸರೌಂಡಿಂಗಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ನೀವು ಮಂಗಳೂರಿಗೆ ತುಂಬ ಹತ್ರ ಆಗುತ್ತೆ, ಮತ್ತು ಉಡುಪಿಯವರಿಗೆ ಉಡುಪಿ ಕುಂದಾಪುರ ಸಹ ಅಲ್ಲಿ ಹತ್ರ ಆಗುತ್ತೆ. ನೀವು ನಮ್ಮಲ್ಲಿ ಬಂದರೆ ಅದಕ್ಕೆ ನಾವು ಸೂಟ್ ಆಗುವಂಥದ್ದು ಪ್ಯಾಚನ್ನು ಫಿಕ್ಸ್ ಮಾಡಿ ನಿಮ್ಮ ಹೇರ್ಸ್ಗೆ ಸೂಟ್ ಆಗೋ ಹಾಗೆ, ನ್ಯಾಚುರಲ್ ಕಾಣುವ ಹಾಗೆ ಮಾಡಿ ಕೊಡ್ತೇವೆ. ಅದಕ್ಕೆ ನಮ್ಮಲ್ಲಿ 4 ಬ್ರ್ಯಾಂಚ್ ಇದೆ. 4 ಬ್ರ್ಯಾಂಚಲ್ಲಿ ಸಹ ನೀವು ನಮ್ಮಲ್ಲಿ ಬಂದು ಮೀಟ್ ಮಾಡ್ಬೋದು. ಎಲ್ಲಿಯೂ ಬ್ರ್ಯಾಂಚ್ ಮಾಡಿದರೆ ನಿಮಗೆ ಸೂಕ್ತವಾಗಿ ಸಲಹೆ ಕೊಡ್ತೇವೆ, ಯಾವ ಥರ ಮಾಡಬೇಕು. ಬಂದ ತಕ್ಷಣ ಮಾಡ್ತೇವೆ ಅಂತ ಇಲ್ಲ. ನೀವು ಕೆಲವು ಜನ ಹೇಳ್ಕೊತಾರೆ, ಏನೋ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತಾರೆ, ಏನೋ ಒಂದು ಸೂಜಿ ಹಾಕಿ ಏನಾದರೂ ಒಂದು ಗಾಯ ಮಾಡ್ತಾರೆ, ಹಾಗೇನು ಯಾವುದು ಮಾಡಲ್ಲ. ನಿಮ್ಮ ಸ್ಕಿನ್ನಿಗೆ ಏನು ಗಾಯ ಆಗದಾಗೆ, ನಿಮ್ಮ ಬಾಡಿಗೆ ಪ್ರಾಬ್ಲಮ್ ಆಗ್ದಾನೆ, ಪೇನ್ ಆಗ್ದಾನೆ ಮಾಡಿಕೊಡುವಂಥ ಸಿಸ್ಟಮ್ ಇದು. ಯಾವ ಸೈಡ್ ಎಫೆಕ್ಟ್ ಇಲ್ಲ, ನಾನ್ ಸರ್ಜಿಕಲ್ಲು, ನೋ ಮೆಡಿಸಿನ್ಸು ಯಾವುದು ಇಲ್ದೇ ಮಾಡಿಕೊಡೋದು. ಮತ್ತು ಇದಕ್ಕೆ ನೀವು ನಮ್ಮಲ್ಲಿ ಒಂದ್ಸರಿ ಭೇಟಿ ಕೊಟ್ಟರೆ ಅದಕ್ಕೆ ನಾವು ಸೂಕ್ತವಾಗಿ ಪರಿಹಾರ ಕೊಡ್ಬೋದು. ಈಗ ಇದರಲ್ಲಿ ತುಂಬ ಜನ ಹಿಂಜರಿತಾ ಇದ್ದಾರೆ, ಏನೋ ಪ್ರಾಬ್ಲಮ್ ಆಗ್ತಾಯಿದೆ, ಹೇರ್ ಫಾಲ್ ಆಗ್ತಾಯಿದೆ. ಸಣ್ಣ ಪ್ರಾಯ ಇರಲಿ, ನಿಮಗೆ ಏಜ್ ಆದವ್ರಿಗಿರಲಿ, ಎಷ್ಟೋ ಜನ ಮದುವೆ ಆಗ್ತಿರಲ್ಲ, ಎಷ್ಟೋ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತಾರೆ. ಅವ್ರಿಗೆ ಯಾವುದು ಭಯ ಪಡಬೇಕಂತ ಅವಶ್ಯಕತೆ ಇಲ್ಲ. ನೀವು ಡೈರೆಕ್ಟಾಗಿ ನಮ್ಮದು ಫೋನ್ ಕಾಲ್ಸ್ ಇದೆ, ಆ ಫೋನ್ಗೆ ನೀವು ಫೋನ್ ಮಾಡಿ ನಮಗೆ, ನಮ್ಮ ಬ್ಯೂಮೋಂಡ್ ಹೇರ್ ಫಿಕ್ಸಿಂಗ್ ಸೆಂಟರ್ಗೆ ಫೋನ್ ಮಾಡಿ. ನಾವು ಅದಕ್ಕೆ ನಿಮಗೆ ಸರಿಯಾದ ಉತ್ತರ ನಿಮಗೆ ಹೇಳಿಕೊಡ್ತೇವೆ, ಯಾವ ಥರ ಸಲಹೆ ಮಾಡಬೇಕು, ಯಾವುದಕ್ಕೆ ಏನು ಟ್ರೀಟ್ಮೆಂಟ್ ಮಾಡಬೇಕಂತ ಹೇಳಿಕೊಡ್ತೇವೆ. ನೀವು ಬಂದ ತಕ್ಷಣ ನಾವು ಫಿಕ್ಸ್ ಮಾಡಲಿಕ್ಕೆ ಹೋಗಲ್ಲ, ಅದಕ್ಕೆ ನಿಮಗೆ ಸೂಕ್ತವಾಗಿ ಹೇಳಿಕೊಟ್ಟು ನಿಮಗೆ ಸಲಹೆ ಕೊಟ್ಟು ಅದ್ರ ಮೇಲೆ ನೀವು ಮತ್ತೆ ಡಿಸೈಡ್ ಮಾಡ್ಬೋದು, ಹೇಗೆ ಕಾಣುತ್ತೆ, ಏನಕ್ಕೆ ಕಾಣುತ್ತೆ ಅಂತ ಚಂದ ಮಾಡಿಕೊಡೋದು. ನಿಮಗೆ ಬೇಕಿದ್ರೆ ರಿವ್ಯೂಸ್ ನೋಡ್ಬೋದು. ನಮ್ಮಲ್ಲಿ ಎಷ್ಟೋ ಜನ ಬಂದು ಹೇಳ್ತಿರ್ತಾರೆ ಯಾವ ಥರ ಬರುತ್ತೆ ಏನಂತ, ಅವ್ರಿಗೆ ಸಹ ಕೇಳಿದರೆ ಗೊತ್ತಾಗುತ್ತೆ ನಿಮಗೆ. ನಮ್ಮ ಇದರಲ್ಲಿ ಈಗ ನಾವು 20 ವರ್ಷದಿಂದ ನಾವು ರನ್ ಮಾಡ್ತಾ ಇದ್ದೇವೆ, ನಮ್ಮ ಕ್ಲಿನಿಕ್ ಇದನ್ನು ನಮ್ಮ 4 ಕಡೆನೂ 20 ವರ್ಷದಿಂದ ರನ್ ಮಾಡ್ತಾ ಇದ್ದೇವೆ. ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ. ಒಂದು ಸರಿ ಬಂದು ಭೇಟಿ ಕೊಡಿ. ಆ್ಯಕ್ಚುಲಿ ನಮ್ಮದು ಅಡ್ವರ್ಟೈಸ್ಮೆಂಟ್ ಮೀಡಿಯಾ, ನಾವು ಮಾರ್ಕೆಟಿಗೆಲ್ಲ ಹೋಗ್ತಾ ಇರ್ತೇವೆ, ಹೆಲ್ಮೆಟ್ ಜಾಸ್ತಿ ಹಾಕ್ತಾ ಇರ್ತೇವೆ. ಹಾಗೆ ನನಗೆ ಕೂದಲಿದು ಸಮಸ್ಯೆ ಬರ್ತಾಯಿತ್ತು, ಕೂದಲು ಉದುರೋದು, ಸಣ್ಣ ಪ್ರಾಯ ಇರುವ ಕಾರಣ ನಮಗೆ ಕೂದಲು ಹೋಗಿಬಿಟ್ರೆ ಅಂತೇಳಿ ಟೆನ್ಷನಲ್ಲಿಗೆ ಮಾತಾಡ್ತಾ ಇರುವಾಗ ಡಾಕ್ಟ್ರು ಹೇಳಿದರು, ಕೂದಲು ಹೋಗೋದಾಗೆ ಏನಾದರೂ ಮಾಡ್ಬೋದು ಅಂತೇಳಿ. ಹಾಗೆ ನನಗೆ ಸ್ವಲ್ಪ ಆಯಿಲೆಲ್ಲ ಕೊಟ್ಟು ಒಂದು 2 ತಿಂಗಳು ನಾನು ಆಯಿಲ್ ಹಚ್ಚಿದ ಮೇಲೆ ನನ್ನ ಕೂದಲು ಕಮ್ಮಿ ಆಯಿತು. ಹಾಗೆಯೇ ಬಿಳಿ ಆಗ್ತಾಯಿತ್ತು. ಬಿಳಿ ಆಗೋದಕ್ಕೂ ಅವರು ಪರಿಹಾರ ತೋರಿಸಿ ಹೇರ್ ಟ್ರೀಟ್ಮೆಂಟ್ ಕೊಟ್ಟು ನನಗೀಗ ಸಮಸ್ಯೆ ಇಲ್ಲದಾಗೆ ಮಾಡಿಬಿಟ್ಟಿದ್ದಾರೆ. ನಾವು ಜಾಸ್ತಿ ಬೈಕಲ್ಲಿ ಓಡಾಡುವ ಕಾರಣ ಹೆಲ್ಮೆಟ್ ಹಾಕುವಾಗ ಕೂದಲು ಉದುರ್ತಾಯಿತ್ತು. ಇವಾಗ ಕೂದಲು ಉದುರೋದು ಕಮ್ಮಿ ಆಗಿದೆ, ನಮಗೇನು ತೊಂದರೆ ಆಗಿಲ್ಲ. 4-5 ವರ್ಷದ ಹಿಂದೆ ಇಲ್ಲಿಗೆ ಅಡ್ವರ್ಟೈಸ್ಮೆಂಟಿಗೆ ಅಂತ ಬಂದೆ. ಅಂದರೆ ನಾವು ಫೀಲ್ಡಲ್ಲಿರೋರು ನೋಡಿ, ಅಡ್ವರ್ಟೈಸ್ಮೆಂಟಿಗೆ ಬಂದಾಗ ಬಾಯಿ ಮಾತಲ್ಲಿ ಹೇಳುವಾಗ ಅವರು ಯಾಕೆ ಟೆನ್ಷನ್ ತಗೊಳ್ತೀರಿ, ನಾವೇ ಇದ್ದೇವೆ, ಡಾಕ್ಟ್ರ್ ಇದ್ದೇವೆ, ಅಲ್ಲಿ ನಾವೇ ಇದು ಮಾಡ್ತೇವೆ ಅಂತ ಹೇಳಿದರು. ಆವಾಗ ನಮಗೆ ಕೂದಲಿನ ಬಗ್ಗೆ ಮಾಹಿತಿ ಕೊಟ್ಟರು. ಕೂದಲು ಉದುರದಾಗೆ ಮಾಡುವ, ನಿಮ್ಮದೇನೋ ಕೂದಲು ಬಾಲ್ಡಾಗಿ ನಿಮಗೆ ತೊಂದರೆ ಬರುತ್ತೆ, ಮುಂದೆ ಬರುವ ಸಮಸ್ಯೆ ಇಲ್ಲದಾಗೆ ಮಾಡ್ತೇನೆ ಅಂತ ಹೇಳಿದರು. ಅದಕ್ಕೆ ಆಯಿಲ್ ಕೊಟ್ಟರು. ಆಯಿಲ್ ಕೊಟ್ಟ ಮೇಲೆ ಒಂದು 2 ತಿಂಗಳಲ್ಲಿ ಕೂದಲು ಉದುರೋದು ಕಮ್ಮಿ ಆಯಿತು. ಮತ್ತು ಟ್ರೀಟ್ಮೆಂಟನ್ನು ನಿಲ್ಲಿಸಿ ಬಿಟ್ಟರು ಇಮಿಡಿಯೇಟ್. ಮತ್ತು ಅವರು ಏನಂತ ಹೇಳಿದರೆ, ಸ್ವಲ್ಪ ನಾವೇ ಆಯಿಲ್ ಮಾಡ್ಬೋದು, ಮನೆಯಲ್ಲಿ ಮದ್ದು ಮಾಡ್ಬೋದು ಅಂತ ಹೇಳಿಕೊಟ್ರು. ತಿಮರೆ ಮತ್ತು ಸಾಂಬ್ರಾಣಿಯನ್ನೆಲ್ಲ ಎಣ್ಣೆಯಲ್ಲಿ ಹಾಕಿ ಅದನ್ನು ಹುರಿದು ಸೋಸಿ ಆ ಎಣ್ಣೆಯನ್ನು ಡೈಲಿ ವಾರಕ್ಕೊಮ್ಮೆ ಹಾಕಿಬಿಡಿ ಅಂತ ನಮಗೆ ಹೇಳಿದರು. ಹಾಗೆ ನಾವು ಈಗ ಊರಿಗೆಲ್ಲ ಹೋದಾಗ ಅಮ್ಮಲ್ಲಿ ರೆಡಿ ಮಾಡಿರ್ತಾರೆ ಸಾಂಬ್ರಾಣಿ ಎಣ್ಣೆಯನ್ನು, ಮತ್ತು ಸಾಂಬ್ರಾಣಿ ಮತ್ತು ತಿಮರೆಯನ್ನು ಹುರಿದು ತೆಂಗಿನ ಎಣ್ಣೆ ಅಥವಾ ಎಳ್ಳೆಣ್ಣೆಯಲ್ಲಿ ಹಾಕಿ ಅದನ್ನು ನಾವು ಮಾಡಿ ಮನೆ ಮದ್ದನ್ನು ಮಾಡುವ ವಿಧಾನವನ್ನು ಹೇಳಿಕೊಟ್ರು. ಈಗ ನನಗೆ ಆ ಸಮಸ್ಯೆ ಇಲ್ಲ. ಹಾಗೆ ಕೂದಲು ಬಿಳಿ ಆಗೋದು ಆ ರೀತಿಯಲ್ಲಿ ನಂದು ಹೋಯ್ತು, ಕಮ್ಮಿ ಆಯಿತು ಬಿಳಿ ಆಗೋದು. ಹಾಗೆ ಥ್ಯಾಂಕ್ಸ್ ಟು ಡಾಕ್ಟರ್ ಮಹೇಶ್ ಮಾಲ್ವೇಡ್ಕರ್, ಹಾಗೆಯೇ ಅವರ ಫರ್ಮು ಬ್ಯೂಮೊಂಡ್ ಹೇರ್ ರಿಪ್ಲೇಸ್ಮೆಂಟು.
came to the BEAUMOND, the first I saw in the TV ad. So I just I saw the ad in the TV, and I got a hair fall. So I just came for a treatment for hair. So I have a good results in BEAUMOND. I reduce for I request for everyone to BEAUMOND. It's a good treatment and good hair falls and everything is in Mangalore. Especially has a branch in Hubli, and he has in Bangalore. So this particularly for youngsters, it's a nice concentrated nice things to have a reviews, and people can see this, everyone, and come and have a visit for once and a hair fall. It's a nice treatment, have a good things to in our young generations. ಎಸ್ ವೀಕ್ಷಕರೇ, ಈ ಒಂದು ಬಿಯೋಮಾಂಡ್ ಅನ್ನುವಂತಹ ಸಂಸ್ಥೆ ಏನು ಅಂತ ಕೂಡ ನಿಮಗೆ ಗೊತ್ತಾಗುತ್ತೆ. ಸುಂದರವಾಗಿ ಕಾಣಿಸೋದಕ್ಕೆ ಈ ಒಂದು ಬಿಯೋಮಾಂಡ್ ಸಂಸ್ಥೆ ಸಾಕಷ್ಟು ಶ್ರಮಿಸ್ತಾ ಇದೆ ಅಂತ ಕೂಡ ಹೇಳ್ಬೋದು. ಏನೊಂದು ಬೊಕ್ಕ ತಲೆಗೆ ಬೇಕಾಗಿರುವಂತಹ ಒಂದು ಹೇರ್ ಕ್ಲಿಪ್ಪಿಂಗ್ ಆಗಿರ್ಬೋದು, ಪೇಸ್ಟಿಂಗ್, ವೀವಿಂಗ್, ಇದೆಲ್ಲದನ್ನು ಕೂಡ ಇಲ್ಲಿ ಮಾಡಿಕೊಡ್ಲಾಗ್ತಾ ಇದೆ. ಕೇವಲ ಪುರುಷರಿಗೆ ಮಾತ್ರ ಅಷ್ಟೇ ಅಲ್ಲ, ಮಹಿಳೆಯರಿಗೂ ಕೂಡ ಇಲ್ಲಿ ಒಂದು ಸುಂದರವಾಗಿ ಕಾಣೋದಕ್ಕೆ ಕೂದಲಿಗೆ ಬೇಕಾಗಿರುವಂತಹ ರಕ್ಷಣೆಯನ್ನು ಇಲ್ಲಿ ಕೊಡಲಾಗ್ತಾ ಇದೆ. ಏನು ಇವಾಗ ಮಹಿಳೆಯರು ಅಂತ ಹೇಳಿದ ತಕ್ಷಣ ಕೂದಲು ಅಂದವಾಗಿ ಕಾಣಿಸ್ಬೇಕು, ಉದ್ದ ಇರಬೇಕು, ಅಥವಾ ತುಂಬ ಚೆನ್ನಾಗಿರಬೇಕು ಅಂತ ಬಯಸೋರಿಗೂ ಕೂಡ ಇಲ್ಲಿ ಒಂದು ಒಳ್ಳೆಯ ರೀತಿಯಾದಂಥ ಒಂದು ಟ್ರೀಟ್ಮೆಂಟನ್ನು ಕೂಡ ಕೊಡಲಾಗ್ತಾ ಇದೆ. ಇದರ ಜೊತೆಗೆ ಕ್ಯಾನ್ಸರ್ ಪೇಷಂಟ್ಸನ್ನು ನಾವು ತೆಗೆದುಕೊಳ್ಳೋದಾದರೆ ಅವರಿಗೆ ಏನು ಪ್ರತಿನಿತ್ಯ ಕೂಡ ಕೂದಲು ಉದುರುವಂತಹ ಒಂದು ಸಮಸ್ಯೆ ಇರುತ್ತೆ, ಅಂಥವ್ರಿಗೂ ಕೂಡ ಇಲ್ಲಿ ಒಂದು ಒಳ್ಳೆಯ ರೀತಿಯಾದಂಥ ಟ್ರೀಟ್ಮೆಂಟನ್ನು ಮಾಡಿಕೊಡ್ಲಾಗ್ತಾ ಇದೆ. ಸೊ ಇನ್ಯಾಕೆ ತಡ ಮಾಡ್ತಾ ಇದ್ದೀರಾ, ನೀವು ಕೂಡ ಒಂದ್ಸತಿ ಬಿಯೋಮಾಂಡ್ ಅನ್ನೋಂಥ ಒಂದು ಸಂಸ್ಥೆಗೆ ಭೇಟಿ ನೀಡಿ ನಿಮಗೆ ಯಾವ ರೀತಿಯಾದಂತಹ ಹೇರ್ ಕ್ಲಿಪ್ಪಿಂಗ್ ಆಗಿರ್ಬೋದು, ಪೇಸ್ಟಿಂಗ್ ಆಗಿರ್ಬೋದು, ವೀವಿಂಗ್ ಆಗಿರ್ಬೋದು, ಏನನ್ನು ಬೇಕು ಅದನ್ನು ನೀವು ಮಾಡಿಸ್ಕೋಬೋದು ಅಂತ ಹೇಳ್ತಾ ಇವತ್ತಿನ ನಮ್ಮ ಸ್ಪೆಷಲ್ ಆಗಿರುವಂತಹ ಒಂದು ಕೋಸ್ಟಲ್ ಹಬ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಿರಂತರವಾದ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್ 24/7. ಇದು ಮುನ್ನುಡಿ, ಮುನ್ನಡೆಗಾಗಿ.